ಹನುಮಗಿರಿಯ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಇದೇ ಏಪ್ರಿಲ್ 9ರಿಂದ 12ರವರೆಗೆ ಬ್ರಹ್ಮಕಲಶೋತ್ಸವ ನಡೀತಾ ಇರುವಂತದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಈ ನಿಟ್ಟಿನಲ್ಲಿ ಪ್ರಮುಖವಾದ ಒಂದು ಕಾರ್ಯಕ್ರಮ ಆಗಿರುವಂತಹ ಶ್ರೀ ಅಯೋಧ್ಯೆಯಿಂದ ಶ್ರೀರಾಮ ಹನುಮ ಜ್ಯೋತಿಯನ್ನ ತರುವಂತಹ ಕಾರ್ಯಕ್ರಮ ರಥಯಾತ್ರೆಗೆ ಈಗಾಗಲೇ ಚಾಲನೆಯನ್ನ ಪಡೆದುಕೊಂಡಿದೆ. ಅದರ ಬಗ್ಗೆ ಕೂಡ ನೀವು ಗಮನಿಸಿದ್ದೀರಿ. ಅದರ ಜೊತೆಗೆ ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಮತ್ತೊಂದು ಪ್ರಮುಖವಾದ ವಿಚಾರ ಯಾವುದು ಅಂತ ಹೇಳಿದ್ರೆ ಅದು ಶ್ರೀ ಕೋಟಿ ರಾಮತಾರಕ ಮಹಾಯಜ್ಞ ಅನ್ನುವಂಥದ್ದು. ಅಂದ್ರೆ ಮನೆಗಳಲ್ಲಿ ಈ ಒಂದು ರಾಮತಾರಕ ಯಜ್ಞವನ್ನ ಪಠಣೆ ಮಾಡಿ ಆ ಮೂಲಕ ಒಂದು ಮಹಾನ್ ಯಜ್ಞದ ಮೂಲಕ ಅದನ್ನ ಶ್ರೀರಾಮನಿಗೆ ಹಾಗೇನೆ ಆಂಜನೇಯರಿಗೆ ಸಮರ್ಪಣೆ ಮಾಡುವಂತಹ ಒಂದು ಮಹತ್ ಕಾರ್ಯವನ್ನ ಈ ಒಂದು ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಸೊ ಈ ಒಂದು ಕಾರ್ಯಕ್ರಮ ಏನಿದೆ ಇದರ ಒಂದು ಮಹತ್ತರ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವಂತಹವರು ಶ್ರೀ ಕೋಟಿ ರಾಮತಾರಕ ಯಜ್ಞ ಸಮಿತಿಯ ಸಂಚಾಲಕರಾಗಿರುವಂತಹ ಸೀತಾರಾಮರೈ ಕೆದಂಬಾಡಿ ಗುತ್ತು ಅವರು ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು ಕೂಡ ಹೌದು. ಈಗಾಗಲೇ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳ ಒಂದು ಬ್ರಹ್ಮಕಲಶೋತ್ಸವ ಇರ್ಬೋದು ಅಥವಾ ಕಾರ್ಯಕ್ರಮಗಳಿರ್ಬೋದು ಅದರಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಸೊ ಈಗ ಈ ಒಂದು ಕೋಟಿ ರಾಮತಾರಕ ಮಹಾಯಜ್ಞ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವ್ಯವಸ್ಥೆಗಳು, ಅದರ ರೂಪುರೇಷೆಗಳು ಹೇಗೆ, ಈ ಜವಾಬ್ದಾರಿ ನಿರ್ವಹಣೆ ಹೇಗಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ. ಬಹುಶಃ ಹನುಮಗಿರಿಯ ಬ್ರಹ್ಮಕಲಶೋತ್ಸವ ಎಲ್ಲರೂ ಒಂದು ತೊಡಗಿಸಿಕೊಂಡಿರುವಂತಹ ಸಂಭ್ರಮ ಸಡಗರದ ಕಾರ್ಯಕ್ರಮ. ಸೊ ಹೇಗೆ ನಡೀತಾ ಇದೆ, ಒಂದು ಮಹತ್ತರ ಜವಾಬ್ದಾರಿ ವಹಿಸಿಕೊಂಡಿದ್ದೀರಿ, ಹೇಗಾಗ್ತಾ ಇದೆ? ನೋಡಿ, ಇತಿಹಾಸ ಪ್ರಸಿದ್ಧವಾದಂಥ ಪುತ್ತೂರು ಮಾಲಿಂಗೇಶ್ವರ ದೇವರ ಸನ್ನಿಧಾನದಿಂದ ಒಂದು 16-20 ಕಿಲೋಮೀಟರ್ ದೂರದಲ್ಲಿರುವಂಥ ಈಶ್ವರಮಂಗಲದ ಹನುಮಗಿರಿ ಕ್ಷೇತ್ರದಲ್ಲಿ ಶ್ರೀ ಕೋದಂಡರಾಮ ಹಾಗೂ ಹನುಮದೇವರ ಭವ್ಯ ಬ್ರಹ್ಮಕಲಶೋತ್ಸವದ ಪೂರ್ವ ಸಿದ್ಧತೆಯಲ್ಲಿ ನಾವೆಲ್ಲರಿದ್ದೇವೆ. ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ಬ್ರಹ್ಮಕಲಶೋತ್ಸವದ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ಆತ್ಮೀಯರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಾಜಿ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಸಂಸದರು, ಮಾಜಿ ಸಂಸದರಾದಂಥ ನಳಿನಣ್ಣನವರ ನೇತೃತ್ವದಲ್ಲಿ ಈ ಭವ್ಯ ಬ್ರಹ್ಮಕಲಶೋತ್ಸವ ಈಗಾಗಲೇ ನೆರವೇರಿಸಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದರೆ, ಇದು ನಮ್ಮ ಪುತ್ತೂರು ತಾಲೂಕಿನಾದ್ಯಂತ ಪ್ರತಿ ಗ್ರಾಮಗಳಲ್ಲಿ ಈ ಬ್ರಹ್ಮಕಲಶೋತ್ಸವವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲರ ಸಹಕಾರವನ್ನು ಫಸ್ಟ್ ಆಫ್ ಆಲ್ ಆಗಿ ನಾವು ಕೋರ್ಕೊಂಡಿದ್ದೇವೆ. ಇದರಲ್ಲಿ ಈ ಬ್ರಹ್ಮಕಲಶೋತ್ಸವದ ವಿಶೇಷತೆ ಏನಂತ ಹೇಳಿದರೆ, ಈ ಬ್ರಹ್ಮಕಲಶದಲ್ಲಿ ಕೋಟಿ ರಾಮತಾರಕ ಜಪಯಜ್ಞ ಅನ್ನುವಂಥ ಒಂದು ಭವ್ಯ ದೀಕ್ಷೆಯನ್ನು ಪಡ್ಕೊಂಡು ಈ ರಾಮತಾರಕ ಯಜ್ಞವನ್ನು ನಾಡಿದ್ದು ಆಯೋಜನೆ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಪುತ್ತೂರು ತಾಲೂಕು, ಕೇರಳ, ಮಂಗಳೂರು ಹಾಗೂ ಸುಳ್ಯ, ಬೆಳ್ತಂಗಡಿ ತಾಲೂಕಿನ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಪ್ರತಿ ಮನೆಯಲ್ಲೂ ಈ ರಾಮತಾರಕ ಜಪಯಜ್ಞವನ್ನು ಜಪ ಮಾಡಿ ಜಪ ದೀಕ್ಷೆಯನ್ನು ಪಡ್ಕೊಂಡು ಜಪ ಮಾಡಿ ಅದನ್ನು ನಾಡಿದ್ದು ಜಪ ಯಜ್ಞದಲ್ಲಿ ಅವರು ಬಂದು ಕೂತ್ಕೊಳ್ಳುವಂಥ ಅವಕಾಶವನ್ನು ಮಾಡಿದ್ದೇವೆ. ಇದರಲ್ಲಿ ಬರುವಾಗ ಅವರು ಗಂಡ ಹೆಂಡತಿಯವರು ಇಬ್ಬರೂ ಬರಬೇಕನ್ನುವಂಥ ಒಂದು ಸಮಿತಿಯ ಸಂಕಲ್ಪ ಇದೆ. ಈ ಬ್ರಹ್ಮಕಲಶೋತ್ಸವದಲ್ಲಿ ಜಪಯಜ್ಞದಲ್ಲಿ ಕೂತ್ಕೊಂಡು ಅದು ಯಾಗ ಮುಗಿಯುವ ತನಕ ಎಲ್ಲರೂ ತಾಲೂಕಿನವರು ಯಾರು ಬಂದಿದ್ದರೂ ಅದರಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಜಪದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ, ಇದು ಪುತ್ತೂರು ತಾಲೂಕಿನ ಎಲ್ಲ ದೇವಸ್ಥಾನ, ಭಜನಾ ಮಂದಿರ, ಮಠ ಮಂದಿರಗಳಲ್ಲಿ ಎಲ್ಲರೂ ಭಕ್ತಾದಿಗಳು ಡ್ರಾಮ ಜಪವನ್ನು ಮಾಡಲಿಕ್ಕೆ ಅವರಿಗೆ ನಾವೆಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಈಗ ಪ್ರತಿ ಗ್ರಾಮದಲ್ಲಿ ಮನೆಗಳಲ್ಲಿ ರಾಮ ಜಪವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮತ್ತೊಂದು ಈ ಬ್ರಹ್ಮಕಲಶೋತ್ಸವದ ವಿಶೇಷತೆ ಏನಂತ ಹೇಳಿದರೆ, ಇದರಲ್ಲಿ ಅಯೋಧ್ಯೆಯಿಂದ ಬರುವಂಥ ರಾಮಜ್ಯೋತಿ ಅದಕ್ಕೂ ಬೇಕಾಗುವಂಥ ಪೂರ್ವ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಮತ್ತೊಂದು ಏನಂತ ಹೇಳಿದರೆ, 1 ಲಕ್ಷ ತೆಂಗಿನಕಾಯಿ ನಾರಿಕೇಲ ಸಮರ್ಪಣೆಯನ್ನು ರಾಮದೇವರಿಗೊಂದು ಹನುಮದೇವರಿಗೊಂದು ಮಾಡುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಅದು ಭಾರಿ ಅದ್ದೂರಿಯಿಂದ ನಡೀತಾ ಉಂಟು. ಹಾಗೆ ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಿದ್ರೆ ಪುತ್ತೂರಿನ ತಾಲೂಕಿನಾದ್ಯಂತ ಎಲ್ಲ ಮಹಾಜನತೆಯ ಸಹಕಾರ ನಮಗೆ ಬೇಕು. ಎಲ್ಲರೂ ಈ ಭಗವಾನ್ ಶ್ರೀರಾಮಚಂದ್ರ ಹಾಗೂ ಹನುಮದೇವರ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿ ನಮ್ಮೆಲ್ಲರ ವಿನಂತಿಯನ್ನು ಮಾಡಿಕೊಳ್ತಾ, ಅದರೊಟ್ಟಿಗೆ ನಾಡಿದ್ದು ಜಪ ಯಜ್ಞ ಯಾಗ ಆಗುವಂಥ ಜಾಗವನ್ನು ಈಗಾಗಲೇ ಎಲ್ಲ ವಿಚಾರದಲ್ಲೂ ಅದನ್ನು ವ್ಯವಸ್ಥಿತವಾಗಿ ಜೋಡಣೆ ಮಾಡಿಕೊಂಡು ಯಜ್ಞಕುಂಡವನ್ನು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಗಳು ನಡೀತಾ ಉಂಟು. ಭಾರಿ ಅದ್ದೂರಿಯಿಂದ ಆಗುವಂಥ ಕಾರ್ಯಕ್ರಮ. ಹೌದು. ಈಗ ನಾಡಿದ್ದು ಅಲ್ಲಿ ನಡೆಯುವಂಥ ಕಾರ್ಯಕ್ರಮ ಹೇಗೆ, ಯಾವ ಸ್ವರೂಪದಲ್ಲಿ ಇರುತ್ತೆ, ಹೇಗೆ ನಡೆಯುತ್ತೆ ಅನ್ನುವಂಥದ್ದಲ್ಲಿ ಈಗ ನೋಡಿ, ಈಗ ನಾವು ಸಾಧಾರಣ ಒಂದು ಕಳೆದ ಈ ತಿಂಗಳಲ್ಲಿ ನಾವು ಎಲ್ಲ ಗ್ರಾಮ ಸಮಿತಿಯವರನ್ನ ಕರೆದು ಹನುಮಗಿರಿ ಕ್ಷೇತ್ರದಲ್ಲಿ ಜಪ ದೀಕ್ಷೆಯನ್ನು ಕೊಟ್ಟಿದ್ದೇವೆ. ಈಗ ಪ್ರತಿ ರಾಮ ದೀಕ್ಷೆಯನ್ನು ತಗೊಂಡಂಥ ಸಂಚಾಲಕರು ಮತ್ತು ಸಹ ಸಂಚಾಲಕರು ಎಲ್ಲರೂ ಗ್ರಾಮಗಳಲ್ಲಿ ಆಯಾ ಗ್ರಾಮದಲ್ಲಿ ಅದನ್ನು ಜಪಯಜ್ಞೆಯನ್ನು ಮಾಡ್ತಾ ಇದ್ದಾರೆ. ಅವರು ನಾಡಿದ್ದು ನಮ್ಮ ರಾಮ ಯಾಗ ಆಗುವಂಥ ಸಂದರ್ಭದಲ್ಲಿ ಅವರೆಲ್ಲರೂ ಬಂದು ಆ ಯಾಗದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮುಕ್ತವಾಗಿ ಅವಕಾಶ ಇದೆ. ಎಲ್ಲರೂ ಬರಬೇಕು. ಅದರಲ್ಲಿ ಬಂದು ಯಾಗದಲ್ಲಿ ಕೂತುಕೊಂಡು ಸಂಪನ್ನ ಆಗುವ ತನಕ ಅವರು ಆ ನಂತರ ಪ್ರಸಾದ ವಿತರಣೆ ಮತ್ತು ಅಯೋಧ್ಯೆಯಿಂದ ಬರುವಂಥ ಒಂದು ರಾಮನ ಮೃತ್ತಿಕೆ
ಅದರೊಟ್ಟಿಗೆ ಗಂಗಾ ಜಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಓಕೆ. ಸೊ ಈಗ ಗ್ರಾಮ ಮಟ್ಟಗಳಲ್ಲೂ ಕೂಡ ಅಂದ್ರೆ ಪಕ್ಕದ ತಾಲೂಕು ಸಹಿತ ಗ್ರಾಮ ಮಟ್ಟಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಹೇಗಾಗ್ತಾ ಇದೆ ಅದರ ಒಂದು ಸ್ಪಂದನೆ, ಅದರ ಬಗ್ಗೆ ಯಶಸ್ಸು? ಈಗ ನೋಡಿ, ಏನಂತ ಹೇಳಿದರೆ ಈ ಬ್ರಹ್ಮಕಲಶೋತ್ಸವದ ವಿಶೇಷತೆ ಏನಂತ ಹೇಳಿದರೆ, ಬ್ರಹ್ಮಕಲಶ ಅನ್ನುವಂತಾಗ ಎಲ್ಲ ಕಡೆ ಬ್ರಹ್ಮಕಲಶ ನಡೀತಾ ಇರ್ತದೆ. ಆದರೆ ಈ ಹನುಮಗಿರಿ ಬ್ರಹ್ಮಕಲಶದ ಒಂದು ವಿಶೇಷತೆ ಇದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಧನ ಸಂಗ್ರಹದ ವ್ಯವಸ್ಥೆ ಇಲ್ಲ. ಭಕ್ತಾದಿಗಳು ಪಾಲ್ಗೊಳ್ಳಬೇಕನ್ನುವಂಥ ವ್ಯವಸ್ಥೆ ಒಂದು ಬಿಟ್ಟರೆ ಇದರಲ್ಲಿ ಎಲ್ಲರೂ ಭಾರಿ ಮುತುವರ್ಜಿಯಿಂದ ಬಂದು ಭಾಗವಹಿಸಿ, ನಾನು ಆ ಕೆಲಸವನ್ನು ಮಾಡ್ತೇನೆ, ನಾನು ಈ ಸಮಾಧಾನವನ್ನು ಮಾಡ್ತೇನೆ, ನಾನು ದೇವರಿಗೆ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡ್ತೇನೆ, ನಾನು ಜಪದಲ್ಲಿ ಪಾಲ್ಗೊಳ್ತೇನೆ ಅನ್ನುವಂಥದ್ದನ್ನು ಈಗಾಗಲೇ ನೀವೆಲ್ಲ ನೋಡಿರ್ಬೋದು. ಈಗ ಮಾಧ್ಯಮ ಮಿತ್ರರ ನಿಮ್ಮೆಲ್ಲ ಸಹಕಾರದಿಂದ ಸಾಧಾರಣ ಈಗ 5-6 ಸಾರಿ ನಾವು ಅಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಈಗಾಗಲೇ ಎಲ್ಲರೂ ಪ್ರತಿಯೊಬ್ಬರು ಬಂದು ಅಷ್ಟು ಭಕ್ತಿಯಿಂದ ಭಕ್ತಿ ಪರವಶರಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಿರುವಾಗ ನಮಗೆ ಈ ಬ್ರಹ್ಮಕಲಶ ಭಾರಿ ಯಶಸ್ವಿ ಆಗ್ತದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಕುಂದುಕೊರತೆಗಳಿಲ್ಲದೆ ಈ ಭವ್ಯ ಬ್ರಹ್ಮಕಲಶವನ್ನು ಆಯೋಜನೆ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಸೊ ಒಂದು ಒಟ್ಟಾರೆಯಾಗಿ ಒಂದು ವಿಭಿನ್ನವಾಗಿ ಅಭೂತಪೂರ್ವವಾಗಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತಾರೆ. ಹೌದು. ಈಗ ನೋಡಿ, ನಮಗೇನಂತ ಹೇಳಿದರೆ, ನಮಗೆ ಜವಾಬ್ದಾರಿ ಕೊಟ್ಟದ್ದು ನಾವೊಂದು ಉಪಾಧ್ಯಕ್ಷ ನೆಲೆಯಲ್ಲಿ, ಮತ್ತೊಂದು ಕೋಟಿ ರಾಮತಾರಕ ಜಪಯಜ್ಞದ ಸಂಚಾಲಕತ್ವ ಇದೆ. ಅದರಲ್ಲಿ ಈಗ ಸಮಿತಿಯ ಧರ್ಮದರ್ಶಿಗಳಿರ್ಬೋದು, ಆಡಳಿತ ಮುಕ್ತೇಶ್ವರು, ಮತ್ತೊಂದು ಈ ಕ್ಷೇತ್ರದ ಅದರ ಎಲ್ಲರ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿರುವಂಥ ಸನ್ಮಾನ್ಯ ನಟರಾಜ್ ಅವರು, ಹಾಗೂ ಈ ನಮ್ಮ ಬ್ರಹ್ಮಕಲಶ ಯಶಸ್ವಿ ಆಗಬೇಕಿದ್ರೆ ಈ ಬ್ರಹ್ಮಕಲಶದ ನೇತೃತ್ವವನ್ನು ವಹಿಸಿದವರು ನಲಿನಣ್ಣ. ಹಾಗಿರುವಾಗ ಈ ಬ್ರಹ್ಮಕಲಶ ಯಶಸ್ವಿ ಆಗಲಿಕ್ಕೆ ನಲಿನಣ್ಣನವರ ನೇತೃತ್ವ ಇದ್ದರೆ ಬ್ರಹ್ಮಕಲಶ ಯಾವುದೂ ರೀತಿಯ ಭಾರಿ ಅದ್ದೂರಿಯಿಂದ ಹಾಗೂ ಯಶಸ್ವಿಯಿಂದ ಅಭ್ಯುತ್ತಪೂರ್ವವಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಕಲ್ಪ ಇಲ್ಲ. ಹಾಗಿರುವಾಗ ಎಲ್ಲ ಭಕ್ತರು ಬಂದು ಭಾಗವಹಿಸಬೇಕು. ಹಾಗೂ ನಿತ್ಯ ಅನ್ನದಾನ ಸೇವೆ ಇದೆ. ಎಲ್ಲರೂ ಬಂದು ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಧನ್ಯವಾದಗಳು ಒಂದಷ್ಟು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ. ಬಹುಶಃ ಎಲ್ಲರೂ ಕೂಡ ಬಹಳಷ್ಟು ಒಂದು ಉತ್ಸಾಹ ಸಂಭ್ರಮ ಸಡಗರದಿಂದ ಈ ಒಂದು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ. ನಮ್ಮೆಲ್ಲರ ಒಂದು ಪ್ರಯತ್ನದಿಂದ ಆ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಇನ್ನಷ್ಟು ಅಭೂತಪೂರ್ವವಾಗಿ ಆಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಧನ್ಯವಾದಗಳು ಸರ್. ಎಸ್, ಇದು ಶ್ರೀ ಕೋಟಿ ರಾಮತಾರಕ ಮಹಾಯಜ್ಞದ ಸಮಿತಿಯ ಸಂಚಾಲಕರಾಗಿರುವಂತಹ ಸೀತಾರಾಮರೈ ಕೆದಂಬಾಡಿಗುತ್ತು ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ವಿಚಾರಗಳು. ಸೊ ಎಲ್ಲರೂ ಬಂದು ಈ ಒಂದು ಮಹಾಯಜ್ಞದಲ್ಲಿ ಆ ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಳ್ಳಿ ಅನ್ನುವಂತಹ ವಿನಂತಿಯನ್ನು ನಾವು ಕೂಡ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ, ಲತೀಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.